ಕುಡ್ಲ ಅಂದ್ರೆ ಕಡಲ ನಗರಿ. ಇಲ್ಲಿನ ಮೀನುಗಾರರ ಬಲೆಗೆ ಏನಾದರೊಂದು ಅಪರೂಪದ ಮೀನು ಬೀಳುತ್ತಲೇ ಇರುತ್ತದೆ. 2 ದಿನಗಳ ಹಿಂದೆಯೂ ಕುಡ್ಲ ಮೀನುಗಾರರ ಬಲೆಗೆ ಅಪರೂಪದ ಮೀನೊಂದು ಬಿದ್ದಿದೆ. ಇದುವೇ ಹಾರುವ ಮೀನು. ಇಂತಹ 2 ಮೀನುಗಳು ಮಂಗಳೂರಿನ ಮೀನುಗಾರರ ಬಲೆಗೆ ಬಿದ್ದಿವೆ. 2 ದಿನದ ಹಿಂದೆ ದಕ್ಕೆಗೆ ಬಂದಿರುವ ಮೀನಿನ ರಾಶಿಯಲ್ಲಿ 2 ಹಾರುವ ಮೀನುಗಳು ಸಿಕ್ಕಿವೆ ಎಂದು ಲೋಕೇಶ್ ಬೆಂಗ್ರೇಮ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಫ್ಲೈಯಿಂಗ್ ಫಿಶ್ ಹಾಗೂ ತುಳುವಿನಲ್ಲಿ ಪಕ್ಕಿ ಮೀನು ಎಂದು ಇದನ್ನ ಕರೆಯುತ್ತಾರೆ. ಹಾರುವ ಮೀನು ಹೆಚ್ಚಾಗಿ ಆಳ ಸಮುದ್ರದಲ್ಲಿರುವಂತಹ ಮತ್ಸ್ಯ ಪ್ರಭೇದವಾಗಿದೆ. ಇವುಗಳಿಗೆ ಹಕ್ಕಿಯಂತೆ ರೆಕ್ಕೆಗಳಿರುತ್ತವೆ. ರೆಕ್ಕೆ ಹಾಗೂ ದೇಹದ ಎಲುಬು ಭಿನ್ನ ರಚನೆಯಿಂದ ನೀರಿನ ಮೇಲೆ ಎಗರಿ ಕೆಲಹೊತ್ತು ಹಕ್ಕಿಗಳಂತೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. 15ರಿಂದ 45 ಸೆಂಟಿಮೀಟರ್ ವರೆಗೆ ಉದ್ದವಾಗುವ ಈ ಮೀನುಗಳು ಬಲೆಗೆ ಬೀಳುವುದು ಅಪರೂಪವಾಗಿದೆ. ಇತರ ಮೀನುಗಳಿಗೆ ಹೋಲಿಕೆ ಮಾಡಿದರೆ ಹಾರುವ ಮೀನುಗಳು ಹೆಚ್ಚು ರುಚಿಕರವಾಗಿರುತ್ತವೆ. ಆದರೆ ಅದನ್ನೇ ಹಿಡಿಯುವ ಕ್ರಮ ಈ ಭಾಗದಲ್ಲಿ ಕಡಿಮೆ ಎನ್ನುತ್ತಾರೆ ಲೋಕೇಶ್ ಬೆಂಗ್ರೆ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.